ಸಂತ ಅಲೋಷಿಯಸ್ ಸಮೂಹ ಸಂಸ್ಥೆಯ ಅಧೀನದ ಕೋಟೆಗಾರಿನ ಬಿರಿಯಲ್ಲಿ ಕಾರ್ಯಾಚರಿಸುತ್ತಿರುವ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಜಾಗತಿಕ ಉಷ್ಣತೆ ಮತ್ತು ಪರಿಸರ ಕುರಿತು ಒಂದು ದಿನದ ಕಾರ್ಯಾಗಾರ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಸೈಂಟ್ ಅಲೋಷಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಾಗೂ ಅಮೆರಿಕದಲ್ಲಿ ಬಹುರಾಷ್ಟ್ರೀಯ ತೈಲ ಉದ್ಯಮದಲ್ಲಿ ಕಾರ್ಯನಿರ್ವಹಿಸಿದ ಡಾ. ಬಾಮಿ ವಿ ಶೆಣೆಯವರು ಜಾಗತಿಕ ಉಷ್ಣತೆ ಮತ್ತು ಪರಿಸರ ಕುರಿತಾಗಿ ಮಾತನಾಡಿ, ನಮ್ಮ ಭೂಗ್ರಹದ ಉಷ್ಣತೆ ಏರುತ್ತಾ ಇದೆ. ಜಾಗತಿಕ ಉಷ್ಣತೆಯ ಏರಿಕೆಯ ದುಷ್ಪರಿಣಾಮಗಳನ್ನು ಈಗಾಗಲೇ ನೋಡುತ್ತಿದ್ದೇವೆ. ಅಕಾಲಿಕ ಮಳೆ, ಬರಗಾಲ, ಪ್ರವಾಹ ಮೊದಲಾದ ವಿನಾಶಕಾರಿ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗಿವೆ. ಜಾಗತಿಕ ಉಷ್ಣತೆಯ ಏರಿಕೆಯು ಕಾರ್ಬನ್ ಡೈಆಕ್ಸೈಡ್ನಂತಹ ಅನಿಲಗಳಿಂದ ಕಾಣಿಸಿಕೊಳ್ಳುತ್ತಿದೆ ಎಂದವರು ವಿವರಿಸಿದರು. We still have a long way to go, but at least it will contribute quite a lot to the global warming. Every year now, we are producing, like you talked, like the last year was the peak. Peak in the sense it will still continue to produce. We are putting 35 gigatons of carbon dioxide equivalent. So this 35 gigatons is going there and staying in the environment, and this is the one which is creating the global warming. So 2 years back we were talking about 2 degrees. Now the IPCC, the intergovernmental committee has said we should really aim for 1.5 degrees. So you think that 2 degree to 1.5 is small. No, it is major effort to keep the temperature limit to 1.5. ನಂತರ ವಿದ್ಯಾರ್ಥಿಗಳೊಂದಿಗೆ ಡಾ. ಬಾಮಿನಿ ಶೆಣೆಯವರು ಸಂವಾದ ನಡೆಸಿದ್ರು. ಈ ಸಂದರ್ಭ ಸಂಸ್ಥೆಯ ನಿರ್ದೇಶಕ ಫಾದರ್ ಬೆನ್ಸಿಲ್ ಲೋಪೋ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ.